ಸತತ 8 ದಿನಗಳ ಪರಿಶ್ರಮ, ಬೆಟ್ಟ ಹತ್ತುವ ಸಾಹಸ, ಮಳೆ ಮಧ್ಯೆ ಹುಡುಕಾಟ, ಕೊನೆಗೂ ಶರತ್ ಮೃತದೇಹ ಪತ್ತೆಯಾಗಿದೆ. ಜುಲೈ 23ರಂದು ಭದ್ರಾವತಿ ಮೂಲದ ಶರತ್ ಕೊಲ್ಲೂರಿನ ಅರಿಶಿನಗುಂಡಿ ಜಲಪಾತದಲ್ಲಿ ಕಾಲು ಜಾರಿ ನೀರು ಪಾಲಾಗಿದ್ರು. ಸದ್ಯ 8 ದಿನಗಳ ಬಳಿಕ ಅರಣ್ಯ ಇಲಾಖೆ ಹಾಗೂ ಸ್ಥಳೀಯರು ಶವ ಪತ್ತೆ ಹಚ್ಚಿದ್ದು ಶವವನ್ನು ಹುಟ್ಟೂರಿಗೆ ಸಾಗಿಸಲಾಗಿದೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಳದ ಅನತಿ ದೂರದಲ್ಲಿರುವ ಅರಿಶಿನಗುಂಡಿ ಚಾರಣಪ್ರಿಯರ ನೆಚ್ಚಿನ ತಾಣ. ಮಳೆಗಾಲದಲ್ಲಂತೂ ಈ ಅರಿಶಿನಗುಂಡಿ ಜಲಪಾತದ ಸೊಬಗು ನೋಡುವುದು ಅವರ್ಣನೀಯ. ಆದರೆ ಹುಚ್ಚು ಸಾಹಸದಿಂದ ತೆರಳಿದರೆ ಮಾತ್ರ ಅಪಾಯ ಕಟ್ಟಿಟ್ಟ ಬುತ್ತಿ. ಹೀಗೆ ದುಸ್ಸಾಹಸಕ್ಕೆ ಮುಂದಾಗಿ ಜುಲೈ 23ರಂದು ಭದ್ರಾವತಿ ಮೂಲದ ಶರತ್ ಅರಿಶಿನಗುಂಡಿ ಜಲಪಾತಕ್ಕೆ ಬಂದಿದ್ದ. ಜಲಪಾತದ ಜಲರಾಶಿಯ ನೋಡುತ್ತಾ ರೀಲ್ಸ್ಗೆ ಪೋಸ್ಟ್ ನೀಡುತ್ತಲೇ ಕಾಲು ಜಾರಿ ನೀರು ಪಾಲಾಗಿದ್ದ. ಕಾಲು ಜಾರುವ ಭೀಕರ ದೃಶ್ಯ ಜೊತೆಗೆ ಬಂದಿದ್ದ ಸ್ನೇಹಿತನ ಮೊಬೈಲ್ನಲ್ಲಿ ಸೆರೆಯಾಗಿತ್ತು. ದೃಶ್ಯ ಭಯ ಹುಟ್ಟಿಸುವಂತಿತ್ತು. ಬಳಿಕ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ ಹುಡುಕಾಟ ನಡೆಸಿದೆ. ಆದರೆ ಶರತ್ ಕುರಿತ ಯಾವುದೇ ಸುಳಿವು ಸಿಗದ ಹಿನ್ನೆಲೆಯಲ್ಲಿ ಉಡುಪಿಯ ಮುಳುಗು ತಜ್ಞ ಈಶ್ವರ ಮಲ್ಪೆ, ಚಿತ್ರದುರ್ಗದ ಜ್ಯೋತಿರಾವ್ ನೆರವು ಪಡೆದು ಹುಡುಕಾಟ ನಡೆಸಿದ್ರು. ಆದರೂ ಪ್ರಯೋಜನವಾಗಿರಲಿಲ್ಲ. ಇಷ್ಟಾದರೂ ಹುಡುಕಾಟ ಮಾತ್ರ ನಿಲ್ಲಿಸಲಿಲ್ಲ. ಇಂದು ಮಳೆ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ನೀರು ತಿಳಿಯಾಗಿ ಶವ ಕಲ್ಲಿನ ನಡುವಿನಲ್ಲಿ ಜಾರಿ ಬಿದ್ದ ಜಾಗದಿಂದ ಸುಮಾರು 200 ಮೀಟರ್ ಜಾಗದಲ್ಲಿ ಪತ್ತೆಯಾಗಿದೆ. ಕೆಳಗೆ 8 ಗಂಟೆಗೆ ಹೋಗಿದ್ವಿ. ಇಲ್ಲಿಂದ ಹೋಗೋದು ಒಂದೂವರೆ ಗಂಟೆ ಆಗುತ್ತೆ ಮೇಲ್ಗಡೆ. ಅಷ್ಟು ನನಗಿಂತ ಮುಂಚೆನೂ ಒಬ್ಬರು ಒಂದು 4-5 ಜನ ಹೋಗಿದ್ರು. 4-5 ಜನ 10 ಜನನೇ ಹೋಗಿದ್ರು. ಹೋಗಿ ಅವರು ತಿರ್ಗಾ ನಮ್ಮ ಜೊತೆ ಪೊಲೀಸ್ನವರೆಲ್ಲ ಬಂದಿದ್ದರು. ಬಂದಿದ್ದ ತಕ್ಷಣ ಅವ್ರು ಇನ್ಫಾರ್ಮೇಷನ್ ಕೊಟ್ಟರು. ಮೊದಲು ಹೋಗಿರಲ್ಲ ಅವರು. ನಾವು ಇನ್ನೇನು ಹೋಗ್ಬಿಟ್ಟಿದ್ವಿ. ಆಮೇಲೆ ನೋಡಿದಾಗ ಇತ್ತಲ್ಲಿ. ಆಮೇಲೆ ಅಷ್ಟು ಬೇಗ ತಿರ್ಗಾ ಈಶ್ವರ ಮಲ್ಪೆ ಅವರು ಬಂದಿದ್ದರು. ಬಂದು ಅವರೇ ತೆಗ್ದಿದ್ದು. ಹೇಗಿತ್ತು ಸಿಕ್ಕಿಬಿದ್ದಿತ್ತು? ಮರದ ಹತ್ರ ಸಿಕ್ಕಿಬಿದ್ದಿತ್ತು. ಒಂದು ಬಿದ್ದ ಜಾಗದಲ್ಲಿ ಒಂದು 200-250 ಅಡಿ ಇರಬೇಕು. ಅಷ್ಟು ದೂರದಲ್ಲೇ ಇತ್ತು. ಆಲ ಏನಿಲ್ಲ. ಅದೇ ಭಾರಿ ಏನು ಆಗಿಲ್ಲ. ನೋಡ್ಬೋದು. ಏನು ತುಂಬ ಅದು ಏನು ಹೊರತ ಏನು ಬಿದ್ದಿಲ್ಲ. ಬಟ್ಟೆ ಏನಿಲ್ಲ, ಮೈ ಮೇಲೆ ಬಟ್ಟೆ ಏನಿಲ್ಲ. ಗುರ್ತಾಗುತ್ತೆ. ಕೈಯಾಗ ಒಂದು ಬಲೆ ಇದೆ, ಕತ್ತೆಗೊಂದು ಚೈನ್ ಹಾಕೊಂಡವನೆ. ಚೈನ್ ಅಂದರೆ ರುದ್ರಾಕ್ಷಿಮಣಿ ಥರ ಅಂತ ಆ ಥರದ್ದೊಂದು ಹಾಕೊಂಡವನೆ. ಬೆಳಗ್ಗೆ ಹೋಗ್ಬೇಕಾದ್ರೆ ಮೇಲ್ಗಡೆ ಪೂಜೆ ಮಾಡ್ಕೊಂಡು ಹೋದ್ವಿ. ಇವತ್ತಾರ ಸಿಗಬೇಕು ಅಂತ ದೇವರ ಅಂತ ಹೋಗಿದ್ವಿ. ಪೂಜೆ ಮಾಡಿದಾಗಲೇ ಒಂದು 10 ನಿಮಿಷಕ್ಕೆ ಅವರು ಕೂತ್ಕೊಂಡ್ರು. ಆಮೇಲೆ ನಾವು ಇನ್ನೇನು ಸಿಕ್ಕಿರ್ಬೇಕಂತ ಹೋದ ಅಷ್ಟು ಸಿಕ್ಕಿತ್ತು. ಇನ್ನು ಶವ ಪತ್ತೆಯಾದ ಕೂಡಲೇ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರಿಗೆ ಮಾಹಿತಿ ನೀಡಿದ್ರು. ಸ್ಥಳಕ್ಕೆ ಬಂದ ಈಶ್ವರ್ ಮಲ್ಪೆ ಸತತ ಪರಿಶ್ರಮ ನಡೆಸಿ ಎಚ್ಚರಿಕೆಯಿಂದ ಮೃತದೇಹವನ್ನ ಮೇಲಕ್ಕೆತ್ತಿದ್ದು, ಬಳಿಕ ಸ್ಥಳೀಯರು, ಅರಣ್ಯ ಇಲಾಖೆ ಹಾಗೂ ಈಶ್ವರ್ ಮಲ್ಪೆ ತಂಡ ಸುಮಾರು 7 ಕಿಲೋಮೀಟರ್ವರೆಗೆ ಶವವನ್ನ ಎತ್ತಿಕೊಂಡು ರಸ್ತೆಗೆ ತಂದಿದ್ದಾರೆ. ನಂತರ ಈಶ್ವರ್ ಮಲ್ಪೆ ಅವರ ಆಂಬ್ಯುಲೆನ್ಸ್ನಲ್ಲಿ ಹುಟ್ಟೂರು, ಭದ್ರಾವತಿಗೆ ಶವ ರವಾನೆ ಮಾಡಲಾಯಿತು. ಈ ಊರಿನವರು ಹಾಗೂ ಸ್ಥಳೀಯರು ಎಲ್ಲರೂ ಸುಮಾರು ಒಂದು 6 ಕಿಲೋಮೀಟರ್ ನಡೆದು ಅಲ್ಲಿ ಹುಡುಕಾಟ ನಡೆಸಿ ಇಳಿಲಿಕ್ಕೆ ಅಂದರೆ ಒಂದು ಮರದ ಕೊಂಬೆಯಲ್ಲಿ ಸಿಕ್ಕಾಕೊಂಡಿದ್ದಾವೆ. ಅದರ ಮಧ್ಯೆ ಹೋಗಲಿಕ್ಕೆ ಯಾರು ಹೋದರೂ ಸಹ ತುಂಬ ಜಾಗರೂಕತೆಯಿಂದ ಹೋಗಬೇಕು. ಒಂದು ಚೂರು ಆ ಮರ ಕೊಂಬೆ ತಪ್ಪಿ ಹೋದರೆ ಅವನು ಮತ್ತೆ ತೇಲ್ಕೊಂಡು ಹೋಗ್ತಾನೆ, ಎಲ್ಲಿ ಹೋಗ್ತಾನೆ ಗೊತ್ತಾಗಲ್ಲ. ಅದಕ್ಕೆ ನಾವು ಎಲ್ಲ ಒಂದು ಪ್ಲ್ಯಾನ್ ಮಾಡಿ ಕೆಳಗಡೆ ಒಂದು ಟೀಮ್ ನಿಲ್ಲಿಸಿ ಆಮೇಲೆ ಮೇಲೆ ಒಂದು ಟೀಮ್ ನಾವು ಹೋಗಿ ಹಗ್ಗದಲ್ಲಿ ಹಾಗೆ ನಮ್ಮ ಜೊತೆಗೆ ಜಗ್ಗಣ್ಣ, ಜೀವನ್ ಮಿತ್ರ ಆಂಬುಲೆನ್ಸ್ ಇವರು ನಾಗರಾಜ್, ಹಾಗೆ ಸ್ಥಳೀಯರು ಎಲ್ಲರೂ, ಶಬೀರ್ ಎಲ್ಲರೂ ಸಹ ಇದ್ದಾರೆ. ಹಾಗೆ ಎಲ್ಲರ ಪ್ರೋತ್ಸಾಹದಿಂದ ನಮಗೆ ಮಳೆಯೊಂದು ದೇವರೊಂದು ಇವತ್ತು ಕಮ್ಮಿ ಆಯಿತು. ಆ ತಾಯಿ ನಮಗೆ ಎಲ್ರಿಗೂ ಆಶೀರ್ವಾದ ಮಾಡಿ ಆ ಬಾಡಿ ತೆಗಿಲಿಕ್ಕೆ ಕಷ್ಟ ಆಯಿತು. ಆದರೂ ಸಹ ಚೂರು ಕಷ್ಟ ಆಗದಾಗೆ ಸುಲಭವಾಗಿ ತೆಗೆಯುವ ಥರ ಆ ತಾಯಿ ಆಶೀರ್ವಾದ ಮಾಡಿದರು. ತುಂಬ ಸುಲಭ ಆಯಿತು. ಹಾಗೆ ಆ ಮೃತದೇಹವನ್ನು ಮೇಲೆ ಹೊತ್ಕೊಂಡು ಬರಲಿಕ್ಕೆ ಸುಮಾರು ತುಂಬ ಕಷ್ಟ ಆಯಿತು. ಯಾಕೆಂದರೆ ಅವರೊಂದು 60-70 ಕಿಲೋಯಿಂದ ಎತ್ಕೊಂಡು ಬರಲಿಕ್ಕೆ ಎಲ್ಲರೂ ಹೆಗ್ಲ ಮೇಲೆ ಇಟ್ಕೊಂಡು ಬರಲಿಕ್ಕೆ ಕಂಬ ಹಾಕಿ ನಾವು ಹಂದಿ ಕಟ್ತಾರಲ್ಲ ಆ ಥರ
ಬೇಟೆಗೆ ಹೋಗ್ತಾ ಆ ಥರ ಕಟ್ಕೊಂಡು ಬಂದದ್ದು 6 ಕಿಲೋಮೀಟ್ರಿಂದ ಎತ್ಕೊಂಡು ಬರಬೇಕು, ತುಂಬ ಕಷ್ಟ ಆಯಿತು. ಅದರಿಂದ ಇಲ್ಲಿ ಸುಮಾರು ಈಗಾಗಲೇ ಪ್ರೊಸೀಜರ್ ನಡೀತಾ ಇದೆ. ಇನ್ನೊಂದು ಅರ್ಧ ಕಿಲೋ 100 ಮೀಟ್ರಲ್ಲಿ ನಾವು ಇಟ್ಟಿದ್ದೇವೆ. ಈಗ ಮೃತದೇಹ ತಂದು ಆಗ್ತಾ ಇದೆ. ಇದಕ್ಕೆ ಸಹಕಾರ ಎಲ್ಲರೂ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸತತ 8 ದಿನಗಳ ಕಾಲ ಹುಡುಕಾಟ ನಡೆಸಿ ಶವ ಪತ್ತೆ ಹಚ್ಚಿದ್ದು, ಮುಂದೆ ಯಾರು ಇಂತಹ ಕೆಟ್ಟ ಸಾಹಸಕ್ಕೆ ಮುಂದಾಗಬೇಡಿ ಅಂತ ಸ್ಥಳೀಯರು ಮನವಿ ಮಾಡಿದ್ರು. ಅತ್ತ ಶರತ್ ಹುಟ್ಟೂರಿನಲ್ಲಿ ದುಃಖ ಮಡುಗಟ್ಟಿತ್ತು. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್ 24/7 ಉಡುಪಿ.